ಗಂಡನನ್ನೇ ಮುಗಿಸಿದ್ಲು. 2 ಕೋಟಿ ಹಣದಲ್ಲಿ ಪ್ರಿಯಕರನ ಜೊತೆ ಮಜಾ ಉಡಾಯಿಸಿದ್ಲು. ಆಕೆಯ ಮುಖ ನೋಡಿ ಭಯಂಕರ ಸಾಚಾ ತರ ಕಾಣ್ತಾಳೆ. ಆದ್ರೆ ಗಂಡನನ್ನ 2 ಕೋಟಿ ಹಣಕ್ಕಾಗಿ ಡೈರೆಕ್ಟ್ ಆಗಿ ಮೇಲೆ ಕಲಿಸಿ ಇದೀಗ ಪೊಲೀಸರ ಅತಿಥಿಯಾಗಿರುವ ಮಾಯಾಂಗನೆ ಈಕೆ. ಎಗ್ ರೈಸ್ ಅಂಗಡಿಯವನ ಜೊತೆ ಅಕ್ರಮ ಪಾರ್ಟ್ನರ್ಶಿಪ್. ಈಕೆಯ ಹೆಸರು ಸುಮಾ ಮಂಜರಗಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಂಡಾಗೇರಿ ನಿವಾಸಿ. ಈಕೆ ಮಾಜಿ ಸೈನಿಕನಾಗಿದ್ದ ಸಂದೀಪ್ ಎಂಬವರ ಜೊತೆ ಮದುವೆಯಾಗಿ ಮುದ್ದಾದ ಮಕ್ಕಳು, ನೆಮ್ಮದಿಯ ಸಂಸಾರ ಇತ್ತು. ಆದ್ರೆ ಈ ಆಂಟಿಗೆ ನೆಮ್ಮದಿಗಿಂತ ಕಾಸಿನ ಹುಚ್ಚು ಹೆಚ್ಚಾಗಿತ್ತು. ಹೀಗಿರುವಾಗ ಈಕೆಗೆ ಪರಿಚಯವಾಗಿದ್ದೇ ಎಗ್ ರೈಸ್ ಅಂಗಡಿ ಇಟ್ಕೊಂಡಿದ್ದ ಪುಂಡಲೀಕ ಅನ್ನೋ ಆಸಾಮಿ. ಆತನ ಅಂದ ಚಂದಕ್ಕೋ ಏನೋ ಈ ಆಂಟಿ ಕರಗಿ ನೀರಾಗಿದ್ಲು. ಇತ್ತ ಆಂಟಿ ಗಂಡ ಸಂದೀಪ್ಗೂ ಈ ಪುಂಡಲೀಕ ಪರಿಚಯವಾಗಿ ಇಬ್ರೂ ಸೇರಿ ಹಿಡಕಲ್ ಡ್ಯಾಂ ಬಳಿ ಹೋಟೆಲ್ ಅನ್ನ ಕೂಡ ಶುರು ಮಾಡ್ತಾರೆ. ಹೋಟೆಲ್ನಲ್ಲಿ ಪಾರ್ಟ್ನರ್ ಆಗಿದ್ದವನು ಆಮೇಲೆ ಆಂಟಿ ಜೊತೆ ಸಂಸಾರದಲ್ಲೂ ಪಾರ್ಟ್ನರ್ ಆಗಿಬಿಟ್ಟ. ಇವರಿಬ್ಬರ ಪ್ರೇಮದಾಟ ಜೋರಾಗ್ತಾ ಇದ್ದಂತೆ ಗಂಡ ಸಂದೀಪ್ನನ್ನ ಮುಗಿಸೋಕೆ ಮುಹೂರ್ತ ಇಟ್ಟೇ ಬಿಟ್ರು. ತಿಂಗಳ ಹಿಂದೆ ಜಾತ್ರೆಗೆ ಹೋಗಿದ್ದಾಗ ಸಂದೀಪ್ಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರಿದ್ದ. ಇದನ್ನೇ ಕಾಯ್ತಾ ಇದ್ದ ಈ ಕಿರಾತಕಿ ಆಸ್ಪತ್ರೆ ಸಿಬ್ಬಂದಿ ರಾಹುಲ್ ಜೋಗಿ ಅನ್ನೋನ ಬುಕ್ ಮಾಡ್ತಾಳೆ. ಗಂಡನಿಗೆ ನಿದ್ದೆ ಮಾತ್ರೆ ಕೊಟ್ಟು ಗುಲ್ಗೂಸ್ ಬಾಟಲಿಯಲ್ಲಿ ವಿಷ ಮಿಕ್ಸ್ ಮಾಡಿ ಇಂಜೆಕ್ಟ್ ಮಾಡಿಸಿ ಆಸ್ಪತ್ರೆಯಲ್ಲೇ ಸಂದೀಪ್ ಪ್ರಾಣ ಪಕ್ಷಿ ಹಾರುವಂತೆ ಮಾಡ್ತಾಳೆ. ಎಫ್ಎಸ್ಎಲ್ ಅಧಿಕಾರಿಗಳಿಗೆ ಕಾಸಿನ ಆಮಿಷ, ಇಡೀ ಕೇಸ್ ಉಲ್ಟಾ ಪಲ್ಟಾ. ಅಂತ್ಯಕ್ರಿಯೆ ಮುಗಿತಾ ಇದ್ದಂತೆ ಆಂಟಿಗೆ ಮರಣೋತ್ತರ ಪರೀಕ್ಷೆ ಮತ್ತು ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸತ್ಯ ಹೊರಬರುತ್ತೆ ಅನ್ನೋ ನಡುಕ ಶುರುವಾಗುತ್ತೆ. ತಕ್ಷಣ ತನ್ನ ತಾಯಿಯನ್ನ ಈ ಮಸಲತ್ತಿಗೆ ಬಳಸಿಕೊಳ್ತಾಳೆ. ಪೊಲೀಸ್ ಕಮಿಷನರ್ ಕಚೇರಿಯ ಪೇದೆಯೊಬ್ಬನ ಸಂಪರ್ಕವನ್ನ ಹಿಡಿದು ಎಫ್ಎಸ್ಎಲ್ ಕಚೇರಿಯ ಸಿಪಾಯಿ ಅಬ್ಬಸಾಬ್ಗೆ ಗಾಳ ಹಾಕಿದ್ದಾಳೆ. ಅಲ್ಲಿಂದ ಲ್ಯಾಬ್ ಸಹಾಯಕ ಚೆನ್ನಯ್ಯ ಹಾಗೂ ಸೀನಿಯರ್ ಆಫೀಸರ್ ನಾಗರಾಜ್ಗೆ ಲಕ್ಷ ಹಣದ ಆಮಿಷವನ್ನ ಒಡ್ಡಿ ಇದು ಕೊಲೆಯಲ್ಲ, ಹೃದಯಾಘಾತ ಅಂತ ಸುಳ್ಳು ರಿಪೋರ್ಟ್ ಅನ್ನ ರೆಡಿ ಮಾಡಿಸಿಯೇ ಬಿಡ್ತಾಳೆ. 2 ಕೋಟಿ ಇನ್ಸೂರೆನ್ಸ್ ಹಣ ತಂದಿಟ್ಟಂತಹ ಆಪತ್ತು. ಇದೆಲ್ಲ ನಡೆದು 3 ತಿಂಗಳು ಕಳೆಯುತ್ತೆ. ಗಂಡ ಸತ್ತಿದ್ದಕ್ಕೆ ಇನ್ಸೂರೆನ್ಸ್ ನಿಂದ ಬರೋಬ್ಬರಿ 2 ಕೋಟಿ ರೂಪಾಯಿ ಹಣ ಆಂಟಿ ಕೈ ಸೇರುತ್ತೆ. ದುಡ್ಡು ಕೈಗೆ ಬರ್ತಾ ಇದ್ದಂತೆ ಇತ್ತ ಪ್ರಿಯಕರ ಪುಂಡಲೀಕ ಮತ್ತು ಸುಮಾ ಮಧ್ಯೆ ಹಣದ ಹಂಚಿಕೆಗೆ ಗಲಾಟೆ ಶುರುವಾಗುತ್ತೆ. ಸಿಟ್ಟಿಗೆದ್ದ ಪುಂಡಲೀಕ ಸೋಷಿಯಲ್ ಮೀಡಿಯಾದಲ್ಲಿ ಸಂದೀಪ್ ಕೊಲೆಯ ಹಿಂದೆ ಬೇರೆಯದ್ದೇ ಕತೆ ಇದೆ ಅಂತ ಸ್ಟೇಟಸ್ ಹಾಕಿಯೇ ಬಿಟ್ಟಿದ್ದ. ಇದನ್ನ ನೋಡಿ ಅನುಮಾನಗೊಂಡ ಸಂದೀಪ್ ಸಹೋದರ ಪೊಲೀಸರಿಗೆ ದೂರು ನೀಡ್ತಾರೆ. ಪೊಲೀಸರು ಪುಂಡಲೀಕನನ್ನ ಎತ್ತಿ ಹಾಕಿಕೊಂಡು ಬಂದು 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತೆ ಆಂಟಿಯ ಇಡೀ ಪುರಾಣ ಕೊಲೆ ರಹಸ್ಯ ಎಳೆಯಾಗಿ ಬಿಚ್ಚಿಕೊಂಡಿದೆ. ಈಗ ಕಂಬಿ ಎಣಿಸ್ತಾ ಇದ್ದಾಳೆ ಕಿರಾತಕಿ ಆಂಟಿ. ಗಂಡನನ್ನ ಕೊಂದು ಆತನ ಕಾಸಲ್ಲೇ ಮಜಾ ಉಡಾಯಿಸೋಕೆ ಪ್ಲಾನ್ ಮಾಡಿದ್ದ ಈ ಮಾಯಾಂಗಿ ಸುಮಾ, ಅವಳ ಪ್ರಿಯಕರ ಪುಂಡಲೀಕ ಮತ್ತು ಇವರಿಗೆ ಸಾಥ್ ಕೊಟ್ಟ ಎಫ್ಎಸ್ಎಲ್ ಅಧಿಕಾರಿಗಳು ಸೇರಿದಂತೆ ಒಟ್ಟು 10 ಮಂದಿಗೆ ಈಗ ಜೈಲು ಕಂಬಿಯನ್ನ ಎಣಿಸ್ತಾ ಇದ್ದಾರೆ. ಈಕೆ ಮಾಡಿದಂತಹ ಮಣ್ಣು ತಿನ್ನುವ ಕೆಲಸಕ್ಕೆ ಇದೀಗ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾಳೆ. ಸುಂದರವಾದ ಸಂಸಾರವನ್ನ ಬಿಟ್ಟು ಹಣದ ಹಿಂದೆ ಹೋಗಿ ಗಂಡನನ್ನೇ ಕೊಂದಂತಹ ಈಕೆಗೆ ಇದಕ್ಕಿಂತ ಕಠಿಣ ಶಿಕ್ಷೆ ಆಗ್ಲೇಬೇಕಿದೆ.